ಕೆಲವರು ಇರ್ತಾರಲ್ಲ ಗೊತ್ತಿರೋದಿಲ್ಲ, ಹಾಗೆ ಡೈರೆಕ್ಟ್ ಹೋಗ್ತಾರೆ ಅವರು. ಅದಕ್ಕೆ ಅವರು ಫ್ಯಾಮಿಲಿ ತಗೊಂಡು ಹೋಗ್ತಾರೆ. ಮತ್ತು ಕೆಲವರು ಆಫೀಸಿಗೆ ರಜೆ ಎಲ್ಲ ಹಾಕಿ. ಇಲ್ಲಿ ಯಾರಿಲ್ಲ, ಒಬ್ಬಳಿದ್ದೇನೆ ಕಿಚನಲ್ಲಿ. ಫ್ರೀ ಆಗ್ತೇನೆ ನಾನು ಇವತ್ತು. ಅದು ಮುಂಚೆ ಬಿಡೋಲೆ ಹಂಗೆ ಉದ್ದ ತುಲೆ ಇದು ಉದ್ದ ಬಿಡೋಲೆ. ಹಾಂ ತೂಲತ್ತೆ ಸರಿ ಬಿಡೋಲೆ ಏನು ಕೆಟ್ಟ ಇದು ಉದ್ದ ತಿಕ್ಕದ. ಕಿತ್ತಿದ್ದು ಬಾರಿ ಬಂಗ ಆಯ್ತು ಕವಿತ. ಹೊಟ್ಟೆ ಮುಚ್ಚಂಬರ್ಕೊಂಡು ಹೊಟ್ಟೆ ಮುಚ್ಚಂಬರ್ಕೊಂಡು ಕವಿತ ಮುಚ್ಚಬಾಡ್ರಿ. ಜೋರು ಬೇನೆ ಕಣ್ಣು. ಕಣ್ಣೆಲ್ಲ ಸ್ವಲ್ಪ ನೋವು, ಮೊಬೈಲ್ ನೋವು ಎಲ್ಲ ಜಾಸ್ತಿ ಆಗ್ತದಲ್ಲ, ಅದೇ ಕಣ್ಣು ನೋವು ಶುರುವಾಗಿದೆ. ಇವತ್ತು ಶನಿವಾರ ಹೊರಗೆ ಹೋಗ್ತಿದ್ದೇವೆ, ಹೇಳ್ತೇನೆ ಎಲ್ಲಿಗಂತ. ಅವರದ್ದು ಬ್ರೇಕ್ಫಾಸ್ಟ್ ಆಯಿತು, ಪರೋಟ ಮತ್ತು ಟೀ ಕುಡಿದ್ರು. ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಟೈಮ್ ಇಲ್ಲ, ಎದ್ದದ್ದೆಲ್ಲ ಲೇಟ್ ಅಲ್ವಾ. ಮತ್ತು ಸ್ನಾನ ಎಲ್ಲ ಮಾಡಿ ಪ್ರೇ ಮಾಡಿ ಎಲ್ಲ ಆಗುವಾಗ ಲೇಟ್ ಆಯಿತು. ಅದಕ್ಕೆ ನಾನು ನಟ್ಸ್ ಮತ್ತು ಬನಾನ ತಗೊಂಡು ಹೋಗ್ತಿದ್ದೇನೆ ಗಾಡಿಯಲ್ಲಿ ತಿನ್ನುವಂತ. ಇಲ್ಲಿ ಟೈಮ್ ಇಲ್ಲ ನನಗೆ, ಅದು ಪರೋಟ ಎಲ್ಲ ಸರಿಯಾಗೋದಿಲ್ಲ ತಿನ್ನಲಿಕ್ಕೆ ಬೆಳಿಗ್ಗೆ. ಅದಕ್ಕೆ ನಾನು ಇದು ನಟ್ಸ್ ಮತ್ತು ಬನಾನ ತಗೊಂಡು ಹೋಗ್ತೇನೆ. ಒಂದು ನೀರು ಬಾಟ್ಲ್ ರೆಡಿ ಮಾಡಿಟ್ಟಿದ್ದೇನೆ ನೋಡಿ. ನೀರು ಬಾಟ್ಲು, ಒಂದು ಬನಾನ ಮತ್ತು ನಟ್ಸು ಗಾಡಿಯಲ್ಲಿ ತಿನ್ನುವಂತ ಹೋಗ್ತಿದ್ದೇವೆ ಈಗ ನೋಡಿ. ಗಾಡಿಯಲ್ಲಿ ತಿಂದೆಲ್ಲ ಆಯಿತು, ತಿಂದೆ ನಾನು. ಆಕ್ಸಿಡೆಂಟ್ ಗೊತ್ತೊಂದನದಲ್ಲಿ ಸಿಗ್ನಲ್ಲ ಸಿಗ್ನಲ್ ನಾವು 1 ಕಿಲೋಮೀಟರ್ ದೂರ. ಒಂದು ಪಾಸ್ಪೋರ್ಟ್ ರಿನ್ಯೂವಲ್ ಉಂಟು, ಅದಕ್ಕೆ ಹೋಗ್ತಿದ್ದೇವೆ ಅಲ್ಕಲಿ ಸೆಂಟರ್ಗೆ. ಅಲ್ಲಿ ಪಾಸ್ಪೋರ್ಟ್ ರಿನ್ಯೂವಲ್ಗೆ ಅಲ್ಲಿಗೆ ಹೋಗಬೇಕು. ಅಲ್ಕಲಿ ಸೆಂಟರಲ್ಲಿ ಉಂಟು ಬರ್ದುವಾಯಲ್ಲಿ, ಅಲ್ಲಿಗೆ ಈಗ ಹೋಗ್ತಿದ್ದೇವೆ ನಾವು. ಇದರಲ್ಲಿ ಇವತ್ತು ಶನಿವಾರ ಪೇ ಪಾರ್ಕಿಂಗ್ ಉಂಟಲ್ಲ, ಅದು ಮಿಷಿನ್ ಹತ್ರ ಹೋದರು ತರಲಿಕ್ಕೆ. ನಾವು ಅಲ್ಕಲಿ ಸೆಂಟರ್ ಹತ್ತಿರನೇ ಪಾರ್ಕ್ ಮಾಡಿದ್ದು. ಮತ್ತು ಮೆಷಿನ್ ಉಂಟಲ್ಲ ಅಲ್ಲಿಗೆ ಹೋದರು ಅವರು. ಬಿಸಿಲು ಜೋರುಂಟು, ನಾನು ಗಾಡಿಯಲ್ಲಿ ಕೂತಿದ್ದೇನೆ ಅವ್ರು ಬರೋ ತನಕ. ಇವತ್ತು ಪೇ ಮಾಡಬೇಕಲ್ಲ, ಇವತ್ತು ಸ್ಯಾಟರ್ಡೇ. ನಾಳೆ ಸಂಡೇ ಅಲ್ಲ, ನಾಳೆ ಫ್ರೀ ಉಂಟು ಪಾರ್ಕಿಂಗ್. ಇವತ್ತು ಸ್ಯಾಟರ್ಡೇಗೆ ಪೇ ಮಾಡಬೇಕು. ಎಷ್ಟು ಗಂಟೆ ಇರ್ತೇವೆ ಎಷ್ಟು ಗಂಟೆದ್ದು ಪೇ ಮಾಡಬೇಕು. ಇಲ್ಲಿ ಎಷ್ಟು ಚಾರ್ಜ್ ಗೊತ್ತಿಲ್ಲ. 1 ಅವರಿಗೆ 1 ಗಂಟೆಗೆ 3 ದಿರಮ ಏನೋ ಗುಂಟ ಅಂತ ಬರ್ದು ಬಾಯಲ್ಲಿ. ಈಗ ಎಷ್ಟು 1 ಗಂಟೆದ್ದು 1 ಗಂಟೆಯಲ್ಲಿ ಆಗಲಿಕ್ಕಿಲ್ಲ, ಅಲ್ಲಿ ರಶ್ ಇದ್ದರೆ ತುಂಬ ಲೇಟ್ ಆಗ್ತದೆ. 1 ಗಂಟೆ ಇಲ್ಲಾದರೆ 2 ಗಂಟೆದು ಇಡಬೇಕಾಗ್ತದೆ. ಅದರಲ್ಲಿ ಕೂಡ ಆಗದಿದ್ದರೆ ಪುನಃ ವಾಪಸ್ ಬಂದು ಪುನಃ ಇರಬೇಕು. 8 ಗಂಟೆದ್ದು ಯಾರು 2 ಗಂಟೆದು ఎప్పుడు ఆపుతాడు అది విను ఎప్పుడు అస్టెండ్ మళ్ళీ ఆపుతాడు. ಬಿಸಿಲು ಜೋರು ಉಂಟಲ್ಲ, ಅದಕ್ಕೆ ಶೇಡ್ ಇಡ್ತಿದ್ದೇವೆ ಗಾಡಿಗೆ. ಇಲ್ಲಾದರೆ ಬರುವಾಗ ತುಂಬ ಹಾಟ್ ಆಗ್ತದೆ ಗಾಡಿ, ಅದಕ್ಕೆ ಇಡ್ತಿದ್ದೇವೆ ನೋಡಿ. ಗೊತ್ತಲ್ಲ ನೀರು ಬೋಡ ನೀರು ಬೋಡ ಪರಲ್ಲ. 1 ಗಂಟೆಗೆ ಎತ್ತು ಕಟ್ಟಿಯ 4 ದಿರಮ್ಮ 1 ಅವರ್ 4 ದಿರಮ್ ಪುಸ್ತಕನ. 1 ಗಂಟೆಗೆ 4 ದಿರಮ್ ಅಂತೆ. ಇವರು 2 ಗಂಟೆ ಇಟ್ಟಿದ್ದಾರೆ.
2 ಗಂಟೆಗೆ 8 ದಿರಮ್ ಪುಸ್ತಕ ಆಯಿತು. ಅಂದರೆ ಹೋದ ಕೆಲಸ ಆಗಲಿಲ್ಲ, ವಾಪಸ್ ಬಂದದ್ದು. ರಿನ್ಯೂವಲ್ ಆಗಲಿಲ್ಲ ಇವತ್ತು, ಯಾಕಂದರೆ ಅವರು ಅಲ್ಲಿ ಅಪಾಯಿಂಟ್ಮೆಂಟ್ ತಗೊಳ್ಬೇಕಂತೆ. ಅಂದರೆ ಅವರ ವೆಬ್ಸೈಟಿಗೆ ಹೋಗಿ ಅಲ್ಲಿ ಡೇಟೆಲ್ಲ ಫಿಕ್ಸ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಮತ್ತೆ ಬರಬೇಕಂತೆ. ನಮಗೆ ಗೊತ್ತಿಲ್ಲ, ಅಂದರೆ ಯಾರು ಇವರ ಆಫೀಸಲ್ಲಿ ಕೂಡ ಯಾರೂ ಹೇಳಲಿಲ್ಲ ಹೀಗೆಲ್ಲ ಉಂಟು ಅಂತ. ನಾವು ಅಂದರೆ ಪಾಸ್ಪೋರ್ಟ್ ರಿನ್ಯೂವಲ್ ಅಂದರೆ ಒಂದು 10 ವರ್ಷ ಹೀಗೆಲ್ಲ ಇರ್ತದಲ್ಲ ರಿನ್ಯೂವಲ್ ಬರುವಾಗ, ಹಾಗಾಗಿ ಗೊತ್ತೇ ಆಗೋದಿಲ್ಲ ಕೆಲವರಿಗೆ. ಅದಕ್ಕೆ ನಾನು ಬೇರೆಯವರಿಗೆ ಸ್ವಲ್ಪ ಗೊತ್ತಾಗಲಿ ಅಂತ ವಿಡಿಯೋ ಮಾಡಿದ್ದು. ಅಂದರೆ ಬೇರೆಯವರಿಗೆ ಸ್ವಲ್ಪ ಗೊತ್ತಾಗಬೇಕಲ್ಲ, ಅಂದರೆ ಗೊತ್ತಿಲ್ಲದವರಿಗೆ. ನಮಗೆ ಗೊತ್ತಿರಲಿಲ್ಲ ಹಾಗೆ, ಎಲ್ರಿಗೂ ಗೊತ್ತುಂಟು ಗೊತ್ತಿಲ್ಲ, ನಮಗೆ ಅಂತ ಗೊತ್ತಿರಲಿಲ್ಲ. ಅದು ಕೆಲವರು ಇರ್ತಾರಲ್ಲ ಗೊತ್ತಿರೋದಿಲ್ಲ, ಹಾಗೆ ಡೈರೆಕ್ಟ್ ಹೋಗ್ತಾರೆ ಅವರು. ಅದಕ್ಕೆ ಅವರು ಫ್ಯಾಮಿಲಿ ತಗೊಂಡು ಹೋಗ್ತಾರೆ, ಮತ್ತು ಕೆಲವರು ಆಫೀಸಿಗೆ ರಜೆ ಎಲ್ಲ ಹಾಕಿ ಹೋಗ್ತಾರೆ ಪಾಸ್ಪೋರ್ಟ್ ರಿನ್ಯೂವಲ್ ಉಂಟಂತ. ಅದಕ್ಕೆ ಅವರಿಗೆ ಸ್ವಲ್ಪ ಗೊತ್ತಾಗಲಿ ಅಂತ. ಗೊತ್ತಿದ್ದವರಿಗೆ ಗೊತ್ತುಂಟು, ನಾನು ಇದು ಯಾರಿಗೆ ಗೊತ್ತಿಲ್ಲ ಅವರು ನನ್ನ ವಿಡಿಯೋ ನೋಡಿದರೆ ಗೊತ್ತಾಗಲಿ ಅಂತ ವಿಡಿಯೋ ಮಾಡಿದ್ದು ಅಷ್ಟೇ. ಈಗ ಅವರ ಆಫೀಸಲ್ಲಿ ಸ್ವಲ್ಪ ಕೆಲಸ ಉಂಟಂತೆ, ಅದಕ್ಕೆ ಹೋಗ್ತಿದ್ದೇವೆ ನಾವು. ಇಲ್ಲಾಂದರೆ ಪುನಃ ನನ್ನನ್ನು ಡ್ರಾಪ್ ಮಾಡಿ ಪುನಃ ಹೋಗುವಾಗ ಲೇಟ್ ಆಗ್ತದಲ್ಲ, ಅದಕ್ಕೆ ನಾನು ಅಲ್ಲಿ ಹೊರಗೆ ಕೂತ್ಕೊಳ್ತೇನೆ. ಅದಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಅವರ ಆಫೀಸಿಗೆ. ಈಗ ಅವರು ಆಫೀಸ್ ಒಳಗೆ ಹೋಗಿದ್ದಾರೆ, ನಾನು ಇಲ್ಲಿ ವೆಯ್ಟ್ ಮಾಡ್ತಿದ್ದೇನೆ. ಗೊತ್ತಿಲ್ಲ ಯಾವಾಗ ಬರ್ತಾರಂತ, ನೋಡಬೇಕಾ. ಇಲ್ಲಿ ಯಾರಿಲ್ಲ, ಒಬ್ಬಳಿದ್ದೇನೆ. 1-2 ಗಿಡ ಮರ ಉಂಟು ಈಚೆ ಕಡೆ, ಮತ್ತೇನಿಲ್ಲ. ಎಲ್ಲಾಡಿಲ್ಲ ಅಂತ ಕಾಣ್ತದೆ ಇಲ್ಲೆಲ್ಲ ತೆಗಿಲಿಕ್ಕೆ. ಈಗ ಮನೆಗೆ ಹೋಗ್ತಿದ್ದೇವೆ. ಅಂದರೆ ಮ್ಯಾನೇಜರ್ ಕೂಡ ಇವತ್ತು ಬಂದಿದ್ರಂತೆ, ನಾನಿದ್ದೇನಲ್ಲ ಅದಕ್ಕೆ ಪರವಾಗಿಲ್ಲ ಹೋಗಂತ ಹೇಳಿದ್ರಂತೆ. ಅದಕ್ಕೆ ಮನೆಗೆ ಹೋಗ್ತಿದ್ದೇವೆ. ಈಗ ಲಂಚ್ ಟೈಮ್ ಆಗಿದೆ, ನಮಗೆ ಮನೇಲಿ ಲಂಚ್ ಇಲ್ಲ, ಏನು ಅಡುಗೆ ಮಾಡಲಿಲ್ಲ. ಅದಕ್ಕೆ ಒಂದು ರೆಸ್ಟೋರೆಂಟಿಗೆ ಹೋಗ್ತಿದ್ದೇವೆ ರೆಸ್ಟೋರೆಂಟಿಗೆ, ಸರ್ವಾಂಗ ಭೋಜನ ಶಾಲೆ ಅಂತ. ನಾವು ಯಾವಾಗಲೂ ಅಲ್ಲಿಂದಲೇ ತಾಲಿ ತಗೊಂಡು ಹೋಗೋದು. ಅಂದರೆ ಮನೆಗೆ ತಗೊಂಡು ಹೋದರೆ ಅದರಲ್ಲಿ ಉಳಿತದೆ, ರಾತ್ರಿ ಕೂಡ ಆಗ್ತದಲ್ಲ. ನನಗೆ ಒಂದು ಅಡುಗೆ ಕಿಚನಲ್ಲಿ ಫ್ರೀ ಆಗ್ತೇನೆ ನಾನು ಇವತ್ತು. ಅದಕ್ಕಾಗಿ ತಾಲಿಯೇ ತಗೊಂಡು ಹೋಗೋದು. ಒಂದು ತಾಲಿ ಇಬ್ಬರಿಗೆ ತಿನ್ಬೋದು, ಮತ್ತು ರಾತ್ರಿ ಕೂಡ ಉಳಿತದೆ. ಪೈಸಾ ಬಚಾವ್. ಆಯಿತು, ತಾಲಿ ತಗೊಂಡು ಬಂದರು. ನಾನು ಗಾಡಿಯಲ್ಲಿ ಕೂತಿದ್ದೆ, ತಾಲಿ ತಗೊಂಡು ಬಂದರು. ಈಗ ಮನೆಗೆ ಹೋಗ್ತಿದ್ದೇವೆ. ಪೆಟ್ರೋಲ ಪಾನಿ 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 ಪಾನಿ, ಚಿಕನ್ 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 ಚಿಕನ್.